ನಮಸ್ಕಾರ. ಕೊರೋನಾ ಎಚ್ಚರ ಬೆಳಗಿನ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಎಲ್ಲರೂ ಕೂಡ ಲಾಕ್ಡೌನ್ ನಲ್ಲಿ ಇದ್ದೇವೆ. ಅಂದ್ರೆ ಈ ಒಂದು ಪರಿಸ್ಥಿತಿಯನ್ನ ಗಮನಿಸಿದ್ರೆ ದೇಶದ ಆರ್ಥಿಕ ಪರಿಸ್ಥಿತಿಗೆ ಬಹಳ ದೊಡ್ಡ ಹೊಡೆತ ಬೀಳುವಂಥದ್ದು. ಎಲ್ಲವೂ ಕೂಡ ಕೈಗಾರಿಕೆಗಳು, ಉದ್ಯಮಗಳು, ಪ್ರತಿಯೊಂದು ವಲಯಗಳು ಕೂಡ ಈಗ ಸಂಪೂರ್ಣವಾಗಿ ಸ್ತಬ್ಧಗೊಂಡಿರುವಂತಹ ಕಾರಣ ಆರ್ಥಿಕವಾಗಿ ಬಹಳ ದೊಡ್ಡ ಪೆಟ್ಟನ್ನು ನಾವು ಮುಂದಿನ ದಿನಗಳಲ್ಲಿ ತಿನ್ನಬೇಕಾಗಿದೆ. ಅದಕ್ಕೋಸ್ಕರ ಕೆಲವೊಂದು ಉತ್ತೇಜನ ಕ್ರಮಗಳು ಬೇಕು ಅನ್ನುವಂತಹ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರ ನಡುವೆ ಇವತ್ತು RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಕೆಲವೊಂದು ಏನೆಲ್ಲ ವಿಚಾರಗಳಿದೆ ಹೊಸದಾಗಿ ಆಗಬೇಕಾಗಿರುವಂಥದ್ದು, ಜೊತೆಗೆ ಈವರೆಗೆ ಏನೆಲ್ಲ ಪ್ರಗತಿಯನ್ನ ಸಾಧಿಸಲಾಗಿದೆ ಎನ್ನುವಂಥದ್ರ ಬಗ್ಗೆ ಒಂದು ವಿಸ್ತೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿ ಮೂಲಕ. ಅಂದ್ರೆ ಪ್ರತಿಯೊಂದು ಪರಿಸ್ಥಿತಿಗಳನ್ನ ಕೂಡ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾ ಇದ್ದೇವೆ. ಮುಂದಿನ ಪರಿಣಾಮಗಳು ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ವಿಮರ್ಶೆ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಇರುವಂಥದ್ದು. ಸೊ ಆ ಎಲ್ಲ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಾ ಇದೆ. ಆತಂಕದ ಮಧ್ಯೆ ಕೂಡ ನಾವು ಒಂದು ಭವಿಷ್ಯವನ್ನ ಕಟ್ಟಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಪೂರಕ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ RBI ಚಿಂತನೆಯನ್ನ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳನ್ನ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಹೇಳಿದ್ದಾರೆ. members of our staff. ಪರಿಸ್ಥಿತಿಗಳ ಬಗ್ಗೆ ಅದಕ್ಕೋಸ್ಕರ ಇವತ್ತು ಕೆಲವೊಂದು ಘೋಷಣೆಗಳನ್ನ ಮಾಡ್ತಾ ಇದ್ದೇವೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಆರ್ಥಿಕತೆಯ ಪುನಶ್ಚೇತನಕ್ಕಾಗಿ ಕೆಲವೊಂದು ಘೋಷಣೆಗಳನ್ನ ಮಾಡಲಾಗಿರುವಂಥದ್ದು. ಅಂದ್ರೆ ಮೊದಲನೆಯದಾಗಿ ಈ ಒಂದು ಕೊರೋನಾ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರುವಂತಹ ವೈದ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಆತಂಕದ ಮಧ್ಯೆ ಕೂಡ ನಾವು ಭವಿಷ್ಯವನ್ನ ಕಟ್ಟೋಣ, ಕತ್ತಲ ನಡುವೆ ಬೆಳಕು ಇದ್ದೇ ಇದೆ. ಆರ್ಥಿಕವಾಗಿ ಈಗ ನಾವು ಸಾಕಷ್ಟು ಹಿಂಜರಿತವನ್ನ ಕಂಡಿದ್ದೇವೆ, ಕುಸಿತ ಆಗಿದೆ. ಆದರೆ ಬ್ಯಾಂಕ್ಗಳು ಎಂದಿನ ಹಾಗೆ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದೆ. RBIನ 150 ಸಿಬ್ಬಂದಿ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು G20 ರಾಷ್ಟ್ರಗಳ ಪೈಕಿ ಭಾರತದ ಬೆಳವಣಿಗೆಯ ದರ ಏನಿದೆ ಅದು ಉತ್ತಮ ಆಗಿದೆ. ಕೊರೋನಾ ಭೀತಿಯ ನಡುವೆ ಕೂಡ ಭಾರತದ ಆರ್ಥಿಕತೆ ಸದ್ಯಕ್ಕೆ ಉತ್ತಮವಾಗಿದೆ. ಆದರೆ ಜಾಗತಿಕವಾಗಿ GDPಯಲ್ಲಿ ಇಳಿಕೆಯಾಗಿರುವಂಥದ್ದು ಸತ್ಯ. IMF ಲೆಕ್ಕಾಚಾರದ ಪ್ರಕಾರ ಭಾರತದ ಸ್ಥಿತಿ ಉತ್ತಮವಾಗಿದೆ. ಈ ಪರಿಸ್ಥಿತಿಯನ್ನ ಮತ್ತಷ್ಟು ಸುಧಾರಣೆ ಮಾಡೋದಕ್ಕೆ ಎಲ್ಲ ಕ್ರಮವನ್ನ ತೆಗೆದುಕೊಳ್ತೇವೆ ಎನ್ನುವಂತಹ ಒಂದು ಮಾತುಗಳನ್ನ RBI ಗವರ್ನರ್ ಅವರು ಹೇಳಿದ್ದಾರೆ. ಇನ್ನು 1.9% ಅಭಿವೃದ್ಧಿ ದರವನ್ನ ನಿರೀಕ್ಷೆ ಮಾಡಲಾಗಿದೆ. ಫೆಬ್ರವರಿಯಲ್ಲಿ ಟ್ರ್ಯಾಕ್ಟರ್ಗಳ ಮಾರಾಟ 21% ಏರಿಕೆಯಾಗಿದೆ. ಕೈಗಾರಿಕಾ ಉತ್ಪಾದನೆ ಫೆಬ್ರವರಿಯವರೆಗೆ ಧನಾತ್ಮಕ ಆಗಿತ್ತು. ಕೊರೋನಾದ ಇಂಪ್ಯಾಕ್ಟ್ ಅಥವಾ ಕೊರೋನಾದ ಪರಿಣಾಮಗಳೇನಿದ್ರು ಅದು ಆರಂಭ ಆಗಿರುವಂಥದ್ದು ಫೆಬ್ರವರಿ ತಿಂಗಳ ನಂತರ. ಇಡೀ ವಿಶ್ವದ ಆರ್ಥಿಕತೆಯು $9 ಟ್ರಿಲಿಯನ್ ಕುಸಿತ ಆಗಿದೆ. ಆದರೂ ಕೂಡ ಈಗ ಯಾವುದೇ ಬ್ಯಾಂಕ್ಗಳಲ್ಲಿ ಹಣದ ಕೊರತೆ ಇಲ್ಲ. ಭಾರತದಲ್ಲಿ 2021ರಲ್ಲಿ 7.4 GDP ದರವನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ವಿದ್ಯುತ್ನ ಬೇಡಿಕೆ ಈಗ 30% ಕಡಿಮೆಯಾಗಿದೆ.
ಇನ್ನು ದೇಶದ ಖಜಾನೆಯಲ್ಲಿ ಕೂಡ ಅಗತ್ಯ ವಿದೇಶಿ ಕರೆನ್ಸಿ ಲಭ್ಯ ಇದೆ ಎನ್ನುವಂತಹ ವಿಚಾರವನ್ನು ಕೂಡ ತಮ್ಮ ಸುದ್ದಿಗೋಷ್ಠಿಯಲ್ಲಿ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಬಹಿರಂಗಪಡಿಸಿದ್ದಾರೆ. ಅದರ ಜೊತೆಗೆ ಏನೆಲ್ಲ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ RBI ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅಂದರೆ ಕಳೆದ 4 ತಿಂಗಳಿನಿಂದ ಏನು ಉತ್ಪಾದನಾ ವಲಯ ಅಂದರೆ ಕೊರೋನಾ ಇಂಪ್ಯಾಕ್ಟನ್ನು ನಾವು ಮಾರ್ಚ್ನಿಂದ ಕಂಡರೂ ಕೂಡ ಅದಕ್ಕಿಂತ ಹಿಂದೆ 1-2 ತಿಂಗಳಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ಅನುಭವಿಸಿತು ಉತ್ಪಾದನಾ ವಲಯ. ಹೀಗಾಗಿ ಅದು ಕುಸಿತವನ್ನು ಕಂಡಿದೆ. ಹೀಗಾಗಿ ಸಣ್ಣ ಮತ್ತು ಮಧ್ಯಮ ಕಂಪನಿಗಳಿಗೆ ಸುಲಭ ಸಾಲದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ದೇಶದಲ್ಲಿ ಹಣಕಾಸಿನ ಹರಿವನ್ನು ಹೆಚ್ಚಿಸೋದಕ್ಕೆ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ RBI ಅನ್ನುವಂಥದ್ದು. ಉದ್ಯಮ ವಲಯಕ್ಕೆ ಸಾಲ ಸಿಗುವಂತೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ. ಸಾಲ ನೀಡುವಿಕೆಯಲ್ಲಿ ಯಾವುದೇ ರೀತಿ ತೊಂದರೆಗಳಾಗದ ಹಾಗೆ ಕ್ರಮವನ್ನು ತೆಗೆದುಕೊಳ್ತೇವೆ. ಬ್ಯಾಂಕೇತರ ಸಂಸ್ಥೆಗಳಿಗೂ ಕೂಡ ಹಣಕಾಸು ನೆರವಿನ ಬಗ್ಗೆ RBI ಘೋಷಣೆಯನ್ನ ಮಾಡಿರುವಂಥದ್ದು. ಇನ್ನು ಆರ್ಥಿಕತೆ ಉತ್ತೇಜನಕ್ಕೆ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ನಬಾರ್ಡ್ ಮೂಲಕ 25,000 ಕೋಟಿ ನೆರವನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಗೃಹ ಸಾಲ ನೀಡುವಂತಹ ಸಂಸ್ಥೆಗಳಿಗೆ 10,000 ಕೋಟಿ, ಅದರ ಜೊತೆಗೆ ಬ್ಯಾಂಕೇತರ ಸಂಸ್ಥೆಗಳಿಗೆ 15,000 ಕೋಟಿ ನೆರವನ್ನ ಈಗ ಘೋಷಣೆ ಮಾಡಿದೆ. ಇನ್ನು NBFC, ನಬಾರ್ಡ್, MFI ಮೂಲಕ 50,000 ಕೋಟಿ ಜೊತೆಗೆ 1 ಲಕ್ಷ ಕೋಟಿ ಪರಿಹಾರ ಪ್ಯಾಕೇಜ್ ಅನ್ನು ಈಗ ದೇಶಾದ್ಯಂತ ಘೋಷಣೆ ಮಾಡಿದೆ ಈಗ RBI. ಅದರ ಜೊತೆಗೆ ರಾಜ್ಯ ಸರ್ಕಾರಗಳಿಗೆ ಕೂಡ ಹಣಕಾಸಿನ ನೆರವನ್ನ ಕೊಡಲಾಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಇಲ್ಲಿ RBI ಗವರ್ನರ್ ಅವರು ಕೊಟ್ಟಿದ್ದಾರೆ. The onion price shock. Looking ahead, food prices may soften even further under the beneficial effects of the record food grain and horticulture production, at least till the onset of the usual summer uptake. Furthermore, the collapse in the crude prices could work towards easing both fuel and core inflation pressures depending on the level of pass-through to the retail prices. As a consequence of COVID-19, aggregate demand may weaken and ease core inflation further. Heightened volatility in financial markets could also have a bearing on inflation. Given this heightened volatility, unprecedented uncertainty, and extremely fluid state of affairs, projections of growth and inflation would be heavily contingent on, as I earlier said, the intensity, spread, and duration of COVID-19. Precisely for these reasons, the MPC decided to refrain from giving out specific growth and inflation numbers because the situation is fast changing and the outlook is extremely uncertain. In fact, this kind of uncertain outlook has never been seen before. And as I mentioned earlier, I would again like to repeat that if we, all of us, every citizen, every person who lives in this country, if we follow the rules, if we follow the advices given by the government and other authorities, then as a country we should be able to win this war against COVID-19, in which case much of the worries that we have in our growth outlook would get considerably reduced. The MPC noted that macroeconomic risks both on the demand and supply side brought on by the pandemic could be severe. The need of the hour is to do whatever is necessary to shield the domestic economy from the pandemic. The Government of India has yesterday announced a number of measures which are expected to provide relief to various disadvantaged sections of the society. The MPC further noted that the Reserve Bank has taken several measures to inject substantial liquidity in the system. Nonetheless, the priority is to undertake strong and purposeful action in order to minimize the adverse macroeconomic impact of the pandemic. It also underscored the need for all stakeholders to fight against the pandemic. Banks and other financial institutions should do all that they can to keep the credit flowing to the economic agents which are facing financial stress on account of the isolation that the virus has imposed. Market participants should work with regulators like the Reserve Bank and the SEBI to ensure the orderly functioning of markets in their role of price discovery and financial intermediation. Strong fiscal measures are of course critical to deal with the situation. To summarize, COVID-19 stalks the global economy and the outlook is highly uncertain and of course negative.
ಲಾಕ್ಡೌನ್ ಸಂದರ್ಭದಲ್ಲಿ ಪೊಲೀಸರು ತಪಾಸಣೆಯನ್ನ ಮಾಡ್ತಾ ಇದ್ದಂತಹ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಘಟನೆ ಮಂಗಳೂರಿನ ಲಾಲ್ಬಾಗ್ ಸಮೀಪ ನಡೆದಿದೆ. ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಈಗ ಆ ಒಂದು ವಿಡಿಯೋ ಕೂಡ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಅಂದ್ರೆ ಪೊಲೀಸರು ಲಾಲ್ಬಾಗ್ ಪಬ್ ಹೌಸ್ ಬಳಿ ಪ್ರತಿಯೊಂದು ವಾಹನಗಳನ್ನ ಕೂಡ ತಪಾಸಣೆ ಮಾಡ್ತಾ ಇದ್ರು. ಮಂಗಳೂರು ನಗರ ಪೊಲೀಸ್ ಆಯುಕ್ತರ ಸೂಚನೆ ಇದೆ, ಆದೇಶ ಇದೆ, ಯಾವುದೇ ವಾಹನಗಳು ಅನಗತ್ಯವಾಗಿ ರಸ್ತೆಗೆ ಇಳಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ. ಅದು ಕೂಡ ಅವಶ್ಯಕ ವಸ್ತುಗಳ ಖರೀದಿಗೆ ಮಧ್ಯಾಹ್ನ 12 ಗಂಟೆಯವರೆಗೆ ಅವಕಾಶ ಇದೆ. ಅದರ ಬಳಿಕ ಯಾವುದೇ ಖಾಸಗಿ ವಾಹನಗಳು ಯಾವುದೇ ಕಾರಣವನ್ನ ಹೇಳಿಕೊಂಡು ರಸ್ತೆಗೆ ಇಳಿಬಾರ್ದು ಅನ್ನುವಂತಹ ಸ್ಪಷ್ಟ ನಿರ್ದೇಶನವನ್ನ ಅಲ್ಲಿ ಕೊಡಲಾಗಿತ್ತು. ಅಷ್ಟಿದ್ರೂ ಕೂಡ ಖಾಸಗಿ ವಾಹನಗಳ ಓಡಾಟಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಅನಗತ್ಯವಾಗಿ ಕೆಲವೊಂದು ಪಿಳ್ಳೆ ನೆವನಗಳನ್ನ ಹೇಳಿಕೊಂಡು ಓಡಾಟ ಮಾಡುವಂತಹ ಸನ್ನಿವೇಶಗಳು ದಿನನಿತ್ಯ ಕಂಡು ಬರ್ತಾ ಇದೆ. ನಿನ್ನೆಯ ದಿನ ಇದಕ್ಕೆ ಸಂಬಂಧಪಟ್ಟ ಹಾಗೆ 265 ವಾಹನಗಳನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ರು. ಅದೇ ರೀತಿ ನಿನ್ನೆ ಸಂಜೆಯ ವೇಳೆಗೆ ಲಾಲ್ಬಾಗ್ ಬಳಿ ವಾಹನವನ್ನ ತಪಾಸಣೆ ಮಾಡ್ತಾ ಇದ್ದಂತಹ ವೇಳೆ ಕಾರಿನಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ. ಈ ವ್ಯಕ್ತಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಕರ್ತವ್ಯದಲ್ಲಿದ್ದಂತಹ ಪೊಲೀಸರು ಕಾರನ್ನ ತಡೆದು ನಿಲ್ಲಿಸಿ ಎಲ್ಲಿಗೆ ಹೋಗ್ತಾ ಇದ್ದೀರಿ, ಏನು ವಿಚಾರ ಅನ್ನುವಂಥದ್ದನ್ನ ಕೇಳ್ತಾರೆ. ನಿಮ್ಮಲ್ಲಿ ಪಾಸ್ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಹಿರಿಯ ನಾಗರಿಕ ಪೊಲೀಸರ ಜೊತೆಗೆ ಉಡಾಫೆಯಿಂದ ವರ್ತಿಸಿದ್ದಾರೆ. ಮಾತ್ರ ಅಲ್ಲ, ಅವಾಚ್ಯ ಶಬ್ದಗಳಿಂದ ಅವರನ್ನ ನಿಂದಿಸಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಪೊಲೀಸರು ಈ ಸಂದರ್ಭದಲ್ಲಿ ಚಿತ್ರೀಕರಣವನ್ನು ಕೂಡ ಮಾಡಿರುವಂತದ್ದನ್ನ ನಾವು ನೋಡಬಹುದು. ಸೊ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತದ್ದು ಜೊತೆಗೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ವಿಚಾರಗಳು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಮಂಗಳೂರಿನ ಉರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆರೋಪದಲ್ಲಿ ವ್ಯಕ್ತಿಯ ವಿರುದ್ಧ ಈಗ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. What is this? My car. All right, man. Why you are come out? What is here? Why you are come out? ಜಡ್ಜ್ ಸಾಹೇಬ್ರ ಹತ್ರ ಮಾತಾಡಿ, ಜಡ್ಜ್ ಸಾಹೇಬ್ರ ಹತ್ರ. ಮಾತಾಡ್ತೇವೆ ನೀವು. ಆಯ್ತು, ನೀವು ಹೋಗಿ ಮಾತಾಡ್ತೇನೆ. ಆಯ್ತು, ನೀವು ಅದಾಗುದಿಲ್ಲ. ನನ್ನ ಕಾರಿದು ನಿಮ್ಗೆ ಅದು ಬಿಸರ್ತೇನೆ ಬಿಸರ್ತೇನೆ ಈಗ ಬಿಸರ್ತೇನೆ. ದೂಡಿ ತೆಗ್ದು ಅದೇ ಮೇಲೆ ಬಿಸರ್ತೇನೆ ಈಗ ಸುಳಿಬೇಕಾ ಸುಳಿಬೇಕಾ. What is it trying to tell me? What is it you are trying to tell me? Sir, if you act smart, you will be inside bars. I'm a chartered accountant. Records ಗಾಡಿ ಗಾಡಿ. I'm a chartered accountant. Records ಗಾಡಿ records ಗಾಡಿ. ಇದು ಕರ್ನಾಟಕ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದೇನೆ. Records ಗಾಡಿ ಗಾಡಿದು. Records ಗಾಡಿ ಗಾಡಿದು. ಎಂತದು? Records ಗಾಡಿ ಗಾಡಿದು. RC ಇನ್ಶೂರೆನ್ಸ್ ಎಮಿಷನ್ ಗಾಡಿ. Records ಗಾಡಿ. ಎಂತದು? Give the documents. Documents, sir, documents. Documents. Statement. ಇದು ಕರ್ಮ statement. Documents, sir, document. Documents RC ಗಾಡಿ. ಎಂತ ಬೇಕಾಗಿದೆ? RC. ಎಂತ ಬೇಕಾಗಿದೆ? Cardu documents. ಎಂತ ಬೇಕಾಗಿದೆ? Documents ಕೊಡಿ. Registration proof. Yeah. ಅದು ಕೊಡಿ. See, what are you talking? ಮಗ ಎಂತದು? ಏನು ಮಾಡುದು ನಮ್ಮ ಹಣೆ ಬರ. ಅಲ್ಲ ಹೊಡೆದ ಎಲ್ಲ ಎಜುಕೇಟೆಡ್ ಅವರು ಪ್ರಾಯ ಅವರು ಇಷ್ಟು ಮಾಡೋದು ನಾವು ಮರ್ಯಾದೆ ಕೊಡೋದು ನಮ್ಮ ಗೊತ್ತಿಲ್ಲದಲ್ಲ ಕೊಡೋದು. ನಾವು ಸರಿಯಲ್ಲ, ಅವರ ಮರ್ಯಾದೆಗೆ ನಾವು ಗೌರವ ಕೊಡ್ತೇವೆ ಅಷ್ಟೇ, ಅವ್ರ ಏಜಿಗೆ. What do you want to know? Nonsense. ಜಡ್ಜ್ ಮಾಡಿದ್ದಾನೆ ಗೊತ್ತಿಲ್ಲ. I'm going to complain about you. What do you want to see now?
Take the photograph. I'll number it. ಬೇರೆ ಬರಲಿ ಪ್ಲೇ ಫೋಟೋ ತೆಗಿಬೇಕು. ಇದು ತೆಗಿಯ ನಮ್ಗೆ ಹೋಗ್ಬೇಕು. How to go elsewhere? ತೆಗೆದಿಲ್ಲ ಇದ್ರ ಮೇಲೆ ಹಾಕ್ತೇನೆ ನಾನು ಹಾಕ್ತೇನೆ ಎಂತದು? ನಾನು ಹಾಕ್ತೇನೆ ಇದ್ರ ಮೇಲೆ ಏನು? ಇದ್ರ ಮೇಲೆ ಹಾಕ್ತೇನೆ ನಾನು ಕಾರ್ ಹಾ? ಕಾರ್ ಮೇಲೆ ಹಾಕ್ತೇನೆ ಇದು. ಏನ್ ಮಾಡ್ಬೇಕು? What is this saying? Nonsense. ಎಂತ ಹೇಳುದು? What are you trying to ನೀವು tell ಯಾರಿಗೆ me? ಬೇಯುದಾರಿಗೆ ಹಾ? ಬೇಯುದಾರಿಗೆ 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 ಏನು? ಬೇಯುದಾರಿಗೆ ಯಾರು ಬೇಯ್ತಾರೆ? ಬೇಯುದಾರಿಗೆ ನೀವು ಅಪ್ಪನೇ ಬೇಯ್ರಿ. ಬೇಯುದಾರಿಗೆ ನೀವು Shameless fellow. ಮತ್ತೆ ಮಾನ ಮರ್ಯಾದಿಲ್ಲ ನಿಮ್ಗೆ ಇಷ್ಟು ಏಜ್ ಆಗಿ ಈಗ ಕಾರ್ ಬಿಡ್ತಿದೆ ಇಲ್ಲ ಬಿಡುದಿಲ್ಲ ಗೊತ್ತು ಬಿಡ್ತಾರೆ ಬೇವಾಸಿ. ಇದನ್ನ ತೆಗೆದು ಬಿಸಾಕಿ ಇಷ್ಟರ ಮೇಲೆ. ಹಾ ಹಾಕಿ ಹಾಕಿ ನೋಡು. ಅಷ್ಟೇ ಅಷ್ಟೇ ತಾಕತ್ತು ನಿಮ್ಗೆ ಎಂತ ನನಗೆ ವಾಟ್ ಈಸ್ ಯುವರ್ ಕಂಪ್ಲೇಂಟ್ against me? What is your complaint against me? You stupid. ಅದ್ರ ಮೇಲೆ ಹಾಕ್ತೇನೆ. What do you mean? ಅದ್ರ ಮೇಲೆ ಹಾಕ್ತೇನೆ ಈಗ. ಹಾ? ಏನು ಮಾಡ್ತೀನಿ ನೀನು? ಇದು ಕದ್ಮ ಮಾಡ್ತೀನಿ ಇದು. ನಾನು ಐ ವಿಲ್ ಕಾಲ್ ದ ಪೊಲೀಸ್. ಹಾ ನಪ್ಪನ್ ಕರಿ My car, I'm driving the car and you're saying that I can't take the car. This is nonsense. Now what is it? ಡಾಕ್ಯುಮೆಂಟ್ ಕೊಡಿ ಡಾಕ್ಯುಮೆಂಟ್ I ಕೊಡಿ can't hear you. What is it? ಡಾಕ್ಯುಮೆಂಟ್ ಕೊಡಿ Document. ಡಾಕ್ಯುಮೆಂಟ್ What ಕೊಡಿ document has you? Car document. Car document. No, you have to give. I'm not giving it. ಹಾ ಜೀವನ ನಾವು ಬೇಯುದಿಲ್ಲ ಕೀಳು What do you want now? ಎಂತ ಅಷ್ಟಿದೆ ಸಾಕು ಬಿಡು What did you want to know? ಎಂತ ಬೇಕಾದ್ರೆ ಮಾಡ್ಲಿ ಆಫೀಸರ್ಗೆ ಹೇಳಿ ಎಂತ ಬೇಕು ಈಗ? ಸರಿ ಡಾಕ್ಯುಮೆಂಟ್ ಕೊಡಿ ಸ್ವಾಮಿ ಎಂತ ನೋಡ್ಲಿಕ್ಕೆ ಉಂಟು? ಡಾಕ್ಯುಮೆಂಟ್ಸ್ ಕೊಡಿ ಹಾ? ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್. Card document. ಅವ್ರದ್ದು ಎಂತ ಮಾಡುದು ಹೌದು ಎಂತ ಮಾಡುದು ಪೊಲೀಸ್ ಕ್ಯಾರಿಯರ್ ನಲ್ಲಿ ಇಷ್ಟು ನಿಮ್ಗೆ ಯಾರು ಬೈದದ್ದು ಇರ್ಲಿಕ್ಕೆ ಹೌದು ಸ್ವಾಮಿ ಎಂತ ಮಾಡುದು ಸಾಧಾರಣ ಎಂತ ಮಾಡುದು ಹೇಳಿ ಈ ಹುಚ್ಚನಿಗೆ ಎಂತ ಮಾಡುದು ಹೇಳಿ ಏನು ಹೇಳ್ತೇವೆ ಎಂತ ಬಡಿಯುದಾ ಹುಡುಗರನ್ನು ಬಡಿಬಹುದು ನಾವಿಲ್ಲಿ ಎಲ್ಲರಿಗೆ ಸರ್ವ್ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ. ಕೋವಿಡ್ ಪೇಷಂಟ್ ಇರ್ಬೋದು ಎಲ್ಲಿಗಾಗಲ್ಲ ತಪ್ಪಿಸಿ ಬಂದಿರ್ಬೋದು ಕ್ವಾರಂಟೈನ್ ಇಂದ ಎಲ್ಲ ಉಂಟು. ಯಾಕೆ ಕೊಡುದಿಲ್ಲ? ಮಾತಾಡು ಅಷ್ಟು ಸೀನಿಯರ್ ಆಗಿ ಹಾಗೆ ಬಿಹೇವ್ ಮಾಡ್ತಾರೆ. ಪಾಸ್ ಕೆಲಸ ಎಲ್ಲಿಂದ ಏಯ್, ಬಿಡು ಮಾಡಿದ್ದೀನಿ ಅಷ್ಟು ಬಿಸಿ ಆಗ್ಬೇಡಿ ಸರ್, ಅಷ್ಟು ಬಿಸಿ ಆಗ್ಬೇಡಿ. ಕರೆಕ್ಟ್ ಅಲ್ಲ. ಬಿ ಕಾಮ್ ಸರ್, ಬಿ ಕಾಮ್. ನಾನು ಚಾಮೆ ಚಾರ್ಟರ್ಡ್ ಅಕೌಂಟೆಂಟ್. ಯಾ ಬಿ ಕಾಮ್. ನಾವು ಕೇಳಿದ್ರೆ ಮತ್ತೆ ಏನೋ ಪಾಸ್ ಇದೆಯಾ ಒಳ್ಳೆ ರೀತಿಯಿಂದ ಮಾತಾಡಿ ಸರ್ ಅಷ್ಟೇ. ಎಂತ ವಾಟ್ ಯು ವಾಂಟ್ ಟು ಆಸ್ಕ್? ಅದೇ ನೀವು ಬಂದ ಉದ್ದೇಶ ಕೇಳಿದೆ ಏನಂತ ವಾಟ್ ನೀವು ಬಂದ ಉದ್ದೇಶ ಪರ್ಪಸ್ ವಿಚ್ ಪರ್ಪಸ್ ಯಾವ ಉದ್ದೇಶ ರೀತಿಯಿಂದ ಮಾತಾಡಿ ವಾಟ್ ಸರ್. ಈಸ್ ದಿ ಆಸ್ಕಿಂಗ್? ಐ ಕಾಂಟ್ ಹಿಯರ್ ಯು. ಅವ್ರು ನೀವು ಎಲ್ಲಿ ಹೋಗ್ತಾ ಇದ್ದೀರಂತ ಕೇಳ್ತಾ. ಯಾಕೆ ಬಂದ್ರಿ ರೋಡಿಗೆ? ರೋಡಿಗೆ ಯಾಕೆ ಬಂದ್ರಿ? ಫಾರ್ ವಾಟ್ ರೀಸನ್ ಯು ಹ್ಯಾವ್ ಕಮ್ ಔಟ್? ದಿಸ್ ಇಸ್ ಮ್ಯಾಂಗ್ಳೂರ್. ಲಾಕ್ಡೌನ್ ಅಲ್ವಾ ಗೊತ್ತಿಲ್ವಾ ನಿಮ್ಗೆ ವಿದೌಟ್ ಪಾಸ್ ಎನಿ ವೆಹಿಕಲ್ಸ್ ಆರ್ ನಾಟ್ ಅಲೌಡ್. ವಿತೌಟ್ ಪಾಸ್. Yeah. What pass do you want? AC pass. You need First a and car commissioner pass, pass. sir. I You can't don't come have out. it. You can, They can seize your vehicle. You seize your vehicle. You have vehicle I document. don't have the pass. You have the Nobody told- document. Listen, I owned that car for several years. Nobody ನಿಮ್ಮ asked me ಹತ್ರ about. ಪಾಸ್ ಇದೆಯಾ What? ಎಂತ pass? Document ಇದೆಯಾ? ಎಂತ pass ಗಳಿಂದ? ಡಾಕ್ಯುಮೆಂಟ್ ಇದೆಯಾ ನಿಮ್ಮ ಹತ್ರ What pass? What pass is that? ಆಯ್ತು ಒಂದು ನಿಮಿಷ ನೀವು ಎಲ್ಲಿ ಹೋಗುವವರು ಶೇಡ್ಗುಡ್ಡ. ಯಾಕೆ ನನ್ನ ಪ್ರಾಬ್ಲಮ್, ನನ್ನ ಕಾರು, ನಾನು ಹೋಗುದು. ನಿನಗೆ ಯಾಕೆ? ಹಾ ನಿಮ್ದು ಹಾ ಗಾಡಿ ರೆಕಾರ್ಡ್ಸ್ ಕೊಡಿ ತುಲೆ ಗಾಡಿ ರೆಕಾರ್ಡ್ಸ್ ಕೊಡಿ ಏನಿಲ್ಲ, ಕೊಳ್ತಿಲ್ಲ ಅದು. Seize the vehicle. ಬಟ್ ಬಟ್ ಎಂತ ಹೇಳುತ್ತೇನೆ? ದೇವಾಕ್ಷಿ, ವಿಡಿಯೋ ಮಾಡಿ ಈಚೆ ಕೊಡಿ ಸರ್ ನೀವು ಎಜುಕೇಟೆಡ್ ಸರ್. ಅಲ್ಲ, ಇದು nonsense ಅಲ್ಲ. ದೇವಾಕ್ಷಿ, ಇಲ್ಲಿ ಮಗ. ಬಾಕಿ ಎಲ್ಲರೂ ಹೋಗಿ. ಬಲ್ಲ ನೀವು
Who do I talk to? No, I'm taking my son and your ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಅಂದರೆ ನಿನ್ನೆ ಸಂಜೆ ವೇಳೆಗೆ ಮಂಗಳೂರಿನ ಲಾಲ್ಬಾಗ್ ಬಳಿ ನಡೆದಿರುವಂತಹ ಘಟನೆ, ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗ ಪ್ರಜ್ಞಾವಂತ ನಾಗರಿಕರು ಕೇಳ್ತಾ ಇರುವಂತಹ ಪ್ರಶ್ನೆ. ಅಂದರೆ ಲಾಕ್ಡೌನ್ ಜಾರಿಯಲ್ಲಿದೆ, ಖಾಸಗಿ ವಾಹನಗಳು ರಸ್ತೆಗೆ ಇಳಿಬಾರ್ದು ಅನ್ನುವಂತಹ ಸ್ಪಷ್ಟವಾದ ಆದೇಶ ಇದೆ. ಅಷ್ಟಿದ್ರೂ ಕೂಡ ಯಾಕೆ ಹೊರಗಡೆ ಬರಬೇಕು? ಅದರ ಜೊತೆಗೆ ಪೊಲೀಸರು ಪಾಸನ್ನ ಕೇಳಿದಂಥ ಸಂದರ್ಭದಲ್ಲಿ, ವಾಹನದ ಡಾಕ್ಯುಮೆಂಟ್ಸ್ಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಈ ರೀತಿ ಉಡಾಫೆಯಿಂದ ವರ್ತಿಸಿರುವಂಥದ್ದು, ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗಿರುವಂಥದ್ದು. ಅಂದರೆ ಏನೋ ಪೊಲೀಸರು ಸಾಮಾನ್ಯವಾಗಿ ನಾವು ಗಮನಿಸಬಹುದು, ಪಾಸ್ಗಳಿದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅವರು ಜನರ ಸಂಚಾರಕ್ಕೆ ಅಡೆತಡೆಯನ್ನು ಉಂಟು ಮಾಡೋದಿಲ್ಲ. ಅಂದರೆ ಪ್ರತಿಯೊಂದು ದಾಖಲೆಯನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ. ಅನೇಕ ಪ್ರಕರಣಗಳು ಈ ನಿಟ್ಟಿನಲ್ಲಿ ಬೆಳಕಿಗೆ ಬಂದಿದೆ. ಅಂದರೆ ಪಾಸ್ ಇದ್ರೂ ಕೂಡ ಕೆಲವೊಂದು ನಕಲಿ ಪಾಸ್ಗಳನ್ನು ಹಿಡಿದುಕೊಂಡು ಅಥವಾ ಯಾವುದೋ ಉದ್ದೇಶಕ್ಕಾಗಿ ಪಡೆದಂತಹ ಪಾಸ್ಗಳನ್ನು ಇನ್ಯಾವುದೋ ಉದ್ದೇಶಕ್ಕೆ ಬಳಕೆ ಮಾಡುವಂಥದ್ದು, ಈ ರೀತಿ ಅನೇಕ ದುರ್ಬಳಕೆಯ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇರ್ಬೋದು ಅಥವಾ ಪ್ರತಿಯೊಂದು ಪಾಸ್ ಇರ್ಬೋದು, ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಕಾರ ಕೊಡುವುದನ್ನು ಬಿಟ್ಟು ಈ ರೀತಿಯಾಗಿ ಉಡಾಫೆಯಾಗಿ ವರ್ತಿಸುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ. ಪೊಲೀಸರು ತಡೆದು ವಾಹನವನ್ನ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ, ದಾಖಲೆಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಉಡಾಫೆಯಿಂದ ವರ್ತಿಸಿರುವಂಥದ್ದು. ಮಂಗಳೂರಿನ PVS ಬಳಿಯ ಸುರೇಶ್ ರಾವ್ ಅನ್ನುವಂತಹ ವ್ಯಕ್ತಿ ಈ ರೀತಿ ಪೊಲೀಸರ ಜೊತೆಗೆ ಉಡಾಫೆಯಾಗಿ ವರ್ತಿಸಿರುವಂಥದ್ದು. ಈಗ ಈ ನಿಟ್ಟಿನಲ್ಲಿ ಉರ್ವ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ವಾಹನವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 12 ದಿನಗಳಿಂದ ಯಾವುದೇ ಹೊಸ ಪ್ರಕರಣಗಳು ಕಂಡು ಬಂದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಅನ್ನುವಂಥದ್ದನ್ನು ನಾವು ಈ ಮೂಲಕ ನೋಡಬಹುದು. ನಿನ್ನೆ ಒಟ್ಟು 113 ಮಂದಿಯ ಗಂಟಲು ದ್ರವದ ಪರೀಕ್ಷೆಯ ರಿಪೋರ್ಟ್ ಬಂದಿರುವಂಥದ್ದು. ಇದರಲ್ಲಿ ಯಾವುದೇ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿಲ್ಲ. ಇನ್ನು ನಿನ್ನೆ ಒಟ್ಟು 24 ಮಂದಿಯ ಗಂಟಲು ದ್ರವದ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿಕೊಡಲಾಗಿದೆ. ಇನ್ನು ಬರೋದಿಕ್ಕೆ 59 ರಿಪೋರ್ಟ್ಗಳು ಪೆಂಡಿಂಗ್ ಇರುವಂಥದ್ದು. ಈ ನಡುವೆ ಒಟ್ಟು 797 ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹ ನಿಗಾದಲ್ಲಿ ಇದ್ದಾರೆ. ESI ಆಸ್ಪತ್ರೆಯಲ್ಲಿ ನಿಗಾದಲ್ಲಿದ್ದಂತಹ 25 ಮಂದಿಯ ಪೈಕಿ 15 ಮಂದಿ ಬಿಡುಗಡೆಗೊಂಡಿದ್ದಾರೆ. ಇನ್ನು ESI ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ನಲ್ಲಿ ಇರುವಂತವರು ಕೇವಲ 10 ಮಂದಿ. ಅದರ ಜೊತೆಗೆ ಜಿಲ್ಲೆಯಾದ್ಯಂತ ಇರುವಂತಹ ಫೀವರ್ ಕ್ಲಿನಿಕ್ಗಳಲ್ಲಿ 58 ಮಂದಿಯನ್ನ ತಪಾಸಣೆ ಮಾಡಲಾಗಿದೆ. ಈ ಮೂಲಕ ಫೀವರ್ ಕ್ಲಿನಿಕ್ಗಳಲ್ಲಿ ತಪಾಸಣೆಗೆ ಒಳಗಾದವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 344 ಮಂದಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಕೋವಿಡ್-19 ಸೋಂಕು ದೃಢಪಟ್ಟು ಚಿಕಿತ್ಸೆಯನ್ನ ಪಡೆದಂತಹ 12 ಮಂದಿಯ ಪೈಕಿ 9 ಮಂದಿ ಈಗಾಗಲೇ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಇನ್ನು 3 ಮಂದಿ ಮುಂದಿನ ಕೆಲವು ದಿನಗಳಲ್ಲಿ ಡಿಸ್ಚಾರ್ಜ್ ಆಗಿ ಹೋಗುವಂತಹ ವಿಶ್ವಾಸವನ್ನ ಜಿಲ್ಲಾಡಳಿತ ಈಗಾಗಲೇ ವ್ಯಕ್ತಪಡಿಸಿದೆ. ಇನ್ನು ಆಶಾ ಕಾರ್ಯಕರ್ತೆಯರು ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ MPW ಕಾರ್ಯಕರ್ತರು ಕೈಗೆತ್ತಿಕೊಂಡಿರುವಂತಹ ಒಂದು ಸರ್ವೆಯಲ್ಲಿ 30,000 ಕುಟುಂಬಗಳ ಮಾಹಿತಿಯನ್ನ ಸಂಗ್ರಹಿಸಿ
ಕಂಪ್ಯೂಟರೈಸ್ ಮಾಡಲಾಗಿದೆ, ಗಣಕೀಕೃತಗೊಳಿಸಲಾಗಿದೆ. ಇದರಿಂದ ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಇದು ಮತ್ತಷ್ಟು ಹೆಲ್ಪ್ ಆಗ್ತಾ ಇದೆ ಎನ್ನುವಂತಹ ಮಾತುಗಳನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಕೊಟ್ಟಿದ್ದಾರೆ. ಇನ್ನು ಕೆಲವು ಕಡೆ ಕ್ಲಿನಿಕ್ಗಳು ಓಪನ್ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಕಂಟ್ರೋಲ್ ರೂಮ್ಗೆ ದೂರುಗಳು ಬರ್ತಾ ಇದೆ. ಅದರ ಜೊತೆಗೆ ಕೆಲವೊಂದು ಕಡೆ ಅನಧಿಕೃತವಾಗಿ ಕ್ಲಿನಿಕ್ಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇವೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸುರತ್ಕಲ್ನಲ್ಲಿ ನಿನ್ನೆ ನೋಂದಾವಣೆಗೊಳ್ಳದೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಂತಹ ಖಾಸಗಿ ವೈದ್ಯರ ಕ್ಲಿನಿಕ್ ಒಂದಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿದ್ದಾರೆ. ಕ್ಲಿನಿಕ್ಗೆ ಬೀಗವನ್ನು ಕೂಡ ಜಡಿದಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ದೇಶನದ ಮೇರೆ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿರುವಂಥದ್ದು. ಇನ್ನು ಜಿಲ್ಲೆಯ ಪರಿಸ್ಥಿತಿಯನ್ನು ಗಮನಿಸಿದರೆ ಎಲ್ಲವೂ ಕೂಡ ನಿಯಂತ್ರಣದಲ್ಲಿ ಇದೆ ಅನ್ನುವಂತಹ ವಿಚಾರವನ್ನ ನಾವು ನೋಡಬಹುದು. ಜಿಲ್ಲಾಡಳಿತ ಕೂಡ ಇದೇ ವಿಚಾರಗಳನ್ನ ಸ್ಪಷ್ಟಪಡಿಸಿರುವಂಥದ್ದು. ಮತ್ತೆ 1,007 ಮಂದಿಯಲ್ಲಿ ಹೊಸದಾಗಿ ಸೋಂಕು ಪತ್ತೆಯಾಗಿದೆ. ಈ ಮೂಲಕ ದೇಶದಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆ 13,387ಕ್ಕೆ ಏರಿಕೆಯಾಗಿರುವಂಥದ್ದು. ಇದು ಬೆಳಗ್ಗಿನ ಅಂಕಿಅಂಶಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ನಿನ್ನೆ ದೇಶಾದ್ಯಂತ 27 ಜನರು ಈ ಒಂದು ಸೋಂಕಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಈ ಮೂಲಕ ದೇಶದಲ್ಲಿ ಬಲಿಯಾದವರ ಸಂಖ್ಯೆ 437ಕ್ಕೆ ಏರಿಕೆಯಾಗಿದೆ. ರಾಜ್ಯಗಳವಾರು ಮಾಹಿತಿಯನ್ನು ನೋಡ್ತಾ ಹೋದರೆ ಮಹಾರಾಷ್ಟ್ರದಲ್ಲಿ ಒಟ್ಟು 3,205 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಮಹಾರಾಷ್ಟ್ರದಲ್ಲಿ 194 ಮಂದಿ ಈಗಾಗಲೇ ಕೋವಿಡ್-19ಗೆ ಬಲಿಯಾಗಿದ್ದಾರೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಟ್ಟು 1,640 ಪ್ರಕರಣಗಳು ವರದಿಯಾಗಿದ್ದು 38 ಜನರು ಈಗಾಗಲೇ ಈ ಒಂದು ಸೋಂಕಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ತಮಿಳುನಾಡು ರಾಜ್ಯದಲ್ಲಿ 1,267 ಪ್ರಕರಣಗಳು ರಿಪೋರ್ಟ್ ಆಗಿರುವಂಥದ್ದು. 15 ಮಂದಿ ಈಗಾಗಲೇ ಮೃತಪಟ್ಟಿರುವಂಥದ್ದು. ಇನ್ನು ರಾಜಸ್ಥಾನದಲ್ಲಿ 1,131 ಪ್ರಕರಣಗಳು ಪತ್ತೆಯಾಗಿದೆ. 3 ಜನರು ರಾಜಸ್ಥಾನದಲ್ಲಿ ಈಗಾಗಲೇ ಬಲಿಯಾಗಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ.
15 ಸೋಂಕಿನ ಪ್ರಕರಣಗಳು ದಾಖಲಾಗಿರುವಂಥದ್ದು. ಈವರೆಗೆ 13 ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ 2-3 ದಿನಗಳಲ್ಲಿ ಸಾವಿನ ಸಂಖ್ಯೆ ಕೂಡ ಏರಿಕೆಯಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಅದೇ ರೀತಿ ಮಧ್ಯಪ್ರದೇಶದಲ್ಲಿ 1120 ಸೋಂಕಿತ ಪ್ರಕರಣಗಳು ವರದಿಯಾಗಿದೆ. 53 ಮಂದಿ ಬಲಿಯಾಗಿದ್ದಾರೆ ಮಧ್ಯಪ್ರದೇಶದಲ್ಲಿ. ಇನ್ನು ಆಂಧ್ರ ಪ್ರದೇಶದಲ್ಲಿ 534 ಪ್ರಕರಣಗಳು ಕಂಡು ಬಂದಿದೆ. 14 ಮಂದಿ ಈಗಾಗಲೇ ಆ ರಾಜ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ತೆಲಂಗಾಣ ರಾಜ್ಯದಲ್ಲಿ ಪತ್ತೆಯಾಗಿರುವಂಥದ್ದು 700 ಪ್ರಕರಣಗಳು. ಈ ಪೈಕಿ 18 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ 805 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. 13 ಮಂದಿ ಅಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಈ ಪೈಕಿ ರಾಜ್ಯದ ಪರಿಸ್ಥಿತಿ ಅತ್ಯಂತ ಬಿಗಡಾಯಿಸ್ತಾ ಇದೆ. ಒಂದೇ ದಿನ, ಬಹುಶಃ ನಿನ್ನೆಯ ಒಂದು ವಿಚಾರವನ್ನ ಗಮನಿಸಿದ್ರೆ, ಒಂದೇ ದಿನ 36 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತಹ ವಿಚಾರ ಇದು ರಾಜ್ಯದಲ್ಲಿ ಈ ಒಂದು ಕೋವಿಡ್-19 ನಿಯಂತ್ರಣಕ್ಕೆ ಸಿಗದೆ ಮುಂದುವರಿತಾ ಇದೆಯಾ ಎನ್ನುವಂತಹ ಭಯವನ್ನ ಈಗ ಹುಟ್ಟು ಹಾಕಿದೆ. ಬೆಳಗಾವಿಯಲ್ಲಿ 17 ಮಂದಿಗೆ ದೃಢ ಆಗಿರುವಂಥದ್ದು ಈ ಒಂದು ಸೋಂಕು ತಗುಲಿರುವಂತಹ ವಿಚಾರ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ನಿನ್ನೆ ಒಬ್ಬರು ಸಾವನ್ನಪ್ಪಿದ್ರು. ಈ ಮೂಲಕ ರಾಜ್ಯದಲ್ಲಿ ಸೋಂಕು ಪೀಡಿತರ ಸಂಖ್ಯೆ 3 ಶತಕವನ್ನ ದಾಟಿ ಬಿಟ್ಟಿದೆ. ಇನ್ನಷ್ಟು ಸುದ್ದಿಗಳಿದೆ, ಮಾಹಿತಿಯನ್ನು ಕೊಡ್ತೀನಿ ಒಂದು ಸಣ್ಣ ವಿರಾಮದ ನಂತರ. ನಮಸ್ಕಾರ, ನಾನು ವೀಣಾ ವಿಜಯರಾಜ, ಸೂಕ್ಷ್ಮಾಣುಜೀವಿ ತಜ್ಞೆಯಾದ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಜಿಲ್ಲಾ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯದ ಬೆಲೆ ಮಂತಂದುಲ್ಲೆ. ಯಾನಿ ಮಾಸ್ಕ್ ಬಗ್ಗೆ ಕೆಲವು ವಿಷಯಗಳಿಗೆ ತಿರುಪಾನ್ರೇಕುಲ್ಲೆ. ಕೋವಿಡ್-19 ಇತ್ತ ಬತ್ತಿನ ಟೈಮ್ ನಮ್ಮ ಮಾತೆಲ್ಲ ಪಾಡೊಂದು ನಮ್ಮ ವಿದಯ್ ತಿರ್ಗುನಾಪುರ ತೋಂದುಲ್ಲ. ಮಾಸ್ಕ್ ನಮ್ಮ ಟ್ರಿಪಲ್ ಏರ್ ಮಾಸ್ಕ್ ಈಜಿಟ N95 ಮಾಸ್ಕ್ ಅಂದು ಎಂಚಿನ ಪನ್ಪ ಅವೇನು ನಮ್ಮ ಎಂಚ ಪಾಡೋಡು ಏರ್ ಪಾಡೋಡು ಅವೇನು ಐತ ಬಗ್ಗೆ ಪನ್ನೋಡ ಪಂದಂಟ ಏರ್ ಅಂಚಿನ ಸೀಕ್ಡ್ ಉಲ್ಲೇರು ಕೋವಿಡ್-19 ಉಪ್ಪು ಅಜ್ಜರ ಹೆಚ್ಚಿನಲ್ಲ ರೋಗಲು ಉಪ್ಪು ಹಿಂದಕ್ಕೆ ಬರ್ಪಿನ ಅಂಚಿನ ರೋಗ ಇತ್ತಿನಗಳಿಗೆ ಪಾಡುನ ಮಾತ್ರ ನಮ್ಮ ಅಡ್ವೈಸ್ ಮನ್ಪ ಈಜಿಡ ಅಂಚಿನಗಳಿನ ಉಪಚಾರ ಮನ್ಪನಗಲು ಡಾಕ್ಟರ್ಸ್ ನಗ್ಲು ಉಪ್ಪಿರು, ನರ್ಸ್ ನಗ್ಲು ಉಪ್ಪಿರು, ಅಂಚಿನಗಳು ಮಾತ್ರ ಒಂದಿನ ಪಾಡೋಡು ಪಂದಿಂಕಲ್ ಪನ್ಪ. ಮಾಸ್ಕ್ದ ಎಂಚ ಪಾಡುನು ಎಂಚ ದೆಪ್ಪುನು ಐತ ಬಗ್ಗೆ ಏನಿತ್ತೆ ಒಂಜಿ ಕೆಲವು ವಿಷಯನ ನಿಕ್ಲಿಗೆ ತೆರಿಪದು ಕೊರಂದ್ರೆ ಒಂದು ಟ್ರಿಪಲ್ ಏರ್ ಮಾಸ್ಕ್ ಅಂತ ಪನ್ಪ. ದಾಯನಕ್ಕೆ ಟ್ರಿಪಲ್ ಏರ್ ಮಾಸ್ಕ್ ಅಂತ ಪನ್ಪ ಪಂಡ ನೆಟ್ ಮೂಜಿ ಲೇಯರ್ ಉಪ್ಪುಂಡು. ಟ್ರಿಪಲ್ ಲೇಯರ್ 3 ಲೇಯರ್ಸ್ ಇಂಚ ಪನ್ಪ ಒಂದೆಂತ ಕಟ್ ಮತ್ತೆ ತೋರ್ಪಂಡ ನೆಟ್ ಮೂಜಿ ಲೇಯರ್ ಉಂಡು. ನೆಟ್ ಒಂಜಿ ನೋಸ್ ಬ್ಯಾಂಡ್ ಪಂದುಪ್ಪುಂಡು ಮುಲ್ಪ ಕಟ್ಟರಕ್ಕೆ 4 ಬಲ್ಲು ಉಪ್ಪುಂಡು ಈಜಿಟ್ ರೆಡ್ ಬ್ಯಾಂಡ್ ಉಪ್ಪುಂಡು. ಒಂದನಿಗೆ ಎಂಚ ಕಟ್ಟುಡು ಪಂಡ ಕಟ್ಟುಡು ದುಂಬು ಕೈನು ಪುರ್ಲು ವಾಶ್ ಮನ್ಕೊಡು. ವಾಶ್ ಮನ್ ತಿನ್ನೋದು ಬೊಕ್ಕ
ಆಯ್ತಾ ನೋಸ್ ಬ್ಯಾಂಡಿನ ಮುಂಕದ ಮಿತ್ತು ಬರ್ಪಿಲ್ಲೆಕ್ಕ ಒಂದು ಮಿತ್ತದ ದಾರನ ಫಸ್ಟ್ಗೆ ಕಟ್ಟೋಡು ಆವಿಡ್ದು ಬೊಕ್ಕ ತಿರ್ತದ ದಾರನ ಒಂಚೂರು ಒಯ್ತದ ಟೈಟ್ ಆದ ಪಿರವ್ಗು ಕಟ್ಟೋಡು ಒಂಜು ಸಲ ಕಟ್ಟಿನಡ್ ಬೊಕ್ಕ ನೋಸ್ ಬ್ಯಾಂಡಿನ ಮುಂಕದ ಮಿತ್ತು ಕರೆಕ್ಟ್ ಆದ ಟೈಟ್ ಮನ್ಪೋಡು ವರ ಗಾಳಿನ ಗಟ್ಟಿಯಾದ ಬಿಡ್ದು ಮಾತ ಕಡೆಡ್ಲ ಟೈಟ್ ಆದ ಫಿಕ್ಸ್ ಆತನ ತಪ್ಪಂತ ತಗೊಂಡೋಡು ಸೊ ಒಂಜಿ ಸಲ ಕಟ್ಟಿನಡ್ ಬೊಕ್ಕ ಮುಂದೇನೋ ಮುಟ್ಟಾರೆಗೆ ಇಚ್ಚಿ ಕೈಟ್ ಇಜ್ರ ತೀರ್ತು ವೈಪೋನ ಅಂಡ ದೇತದ ಕೂಡ ಸಲ ಮಿತ್ತು ಪಾಡೋದಂತೆ ಮನ್ಪರೆ ಬಲ್ಲಿ ದಯಮಂತ ನಮ್ಮ ಕೈಟ್ ಉಪ್ಪುನ ಇಂಚಿನಾಡಲ್ಲ ಒಲನ್ ಬೇತೆ ಕಡೆ ಮುಟ್ಟಿ ನಾವು ಡೈರೆಕ್ಟ್ ಆದ ನಮ್ಮ ಮುಂಕುದೊಲಗಿ ಪೋಪಿನಂಚಿನ ಅವಕಾಶ ಉಪ್ಪುನು ಮಾಸ್ಕ್ನ ದೆಪ್ಪುನ ಒಂಜಿ ಆಚೆ ಹಿಡ್ದು ಎನ್ಮ ಗಂಟೆ ಮುಟ್ಟ ಒಂದೇನೋ ಒಂಜಿ ಮಾಸ್ಕ್ನ ಧರಿಸೋನಲ್ಲಿ ಆಯ್ತದ ಬೊಕ್ಕ ಒಂದೇನೋ ದೆಪ್ಪನಾಗ ಫಸ್ಟಿಗೆ ತಿರ್ತದ ಬ್ಯಾಂಡನ್ನು ಫಸ್ಟಿಗೆ ಬುಡಿಪಾವ್ ನೋಡು ಆಡ್ದು ಬೊಕ್ಕ ಮಿತ್ತದ ಬ್ಯಾಂಡನ್ನು ದೆಪ್ಪೋಡು ಒಂದು N95 ಮಾಸ್ಕ್ ನೆಕ್ಲ ರೆಡ್ ಬ್ಯಾಂಡ್ ಉಂಡು ಒಂದೇನ ಧರಿಸೋನ ವಿಧಾನ ಎಂಚ ಪಂಡ ಒಂಜಿ ಕೈಟ್ ಮಾಸ್ಕನ್ನು ಪತ್ತೊಂದು ಆಯ್ತಾ ರೆಡ್ ಬ್ಯಾಂಡನ್ನು ಪಿರೋದ ಮೇಕಪ್ ಆಡ್ದು ತಿರ್ತದ ಬ್ಯಾಂಡನ್ನು ಫಸ್ಟ್ ಪಾಡೋಡು ಆಡ್ದು ಬೊಕ್ಕ ಮಿತ್ತದ ಬ್ಯಾಂಡನ್ನು ತರತೆ ಪಿರವ್ಗು ತಿಕ್ಕ ನೋಡು ಆಡ್ದು ಬೊಕ್ಕ ಮುಂಕುದಲ್ಪವಿನ ಟೈಟ್ ಮನ್ಪೋಡು ಒಂದು ಏಕ್ದಮ್ ಫಿಕ್ಸ್ ಆದ ಉಂಟು ನೆಟ್ಟಸ್ ಅದು ಸಫಕೇಶನ್ದಲ್ಲೇ ಕಾಕೊಂಡು ಒಂದೆತ್ತವಲ್ಲ ಟೈಮಿಂಗ್ಸ್ ಆಜರ್ದು 8 ಗಂಟೆ ಮುಟ್ಟ ಇತ್ತ ಪಾಡ್ನೆಡ್ ಬೊಕ್ಕವೇನು ಮುಟ್ಟರೆಗೆ ಪೋರೆಗೆ ಬಲ್ಲಿ ದೆಪ್ಪನಾಗ ತಿರ್ತದ ಬ್ಯಾಂಡನ್ನು ಫಸ್ಟ್ಗೆ ದೆಪ್ಪೋಡು ಎದುರದ ಭಾಗ ಮುಟ್ಟಂದೆ ತಿರ್ತದ ಬ್ಯಾಂಡನ್ನು ಫಸ್ಟ್ ದೆಪ್ಪೋಡು ಆಡ್ದು ಬೊಕ್ಕ ಮಿತ್ತದ ಬ್ಯಾಂಡನ್ನು ದೆಪ್ಪನು ಒಂದು ಮಾಸ್ಕ್ ಯೂಸ್ ಉಪಯೋಗ ಮನ್ಪುನ ಬೊಕ್ಕ ಅವೇನು ಏರಿ ಉಪಯೋಗ ಮನ್ಪುಡು ಪನ್ಪಿನಿತ ಬಗ್ಗೆ ಕೆಲವು ಮಾಹಿತಿ. ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನು ವಹಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21 ರಿಂದ 65 ವರ್ಷ ವಯಸ್ಸಿನ ಎಲ್ಲ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್: ಧೂಮಪಾನ ಮತ್ತು ತಂಬಾಕು ಜಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ರಾಜ್ಯದ ರೈತರ ಹಿತರಕ್ಷಣೆಗೆ ಕರ್ನಾಟಕ ಸರ್ಕಾರದ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ಮಹತ್ವದ ಕ್ರಮ. ಕೋವಿಡ್-19 ಸೋಂಕಿನ ಹಿನ್ನೆಲೆಯಲ್ಲಿ ಲಾಕ್ಡೌನ್ನಿಂದಾಗಿ ಸಮಸ್ಯೆ ಎದುರಿಸುತ್ತಿರುವ ರೈತರ ನೆರವಿಗಾಗಿ ಅಗ್ರಿ ವಾರ್ ರೂಮ್ ಕಾರ್ಯನಿರ್ವಹಿಸಲಿದೆ. ರಾಜ್ಯದ ಎಲ್ಲಾ APMCಗಳನ್ನು ತೆರೆದಿರಲು ಕ್ರಮ ಕೈಗೊಳ್ಳಲಾಗಿದೆ. ಕೃಷಿ ಉತ್ಪನ್ನಗಳ ಸಾಗಣೆಗೆ ಅಡ್ಡಿ ಉಂಟು ಮಾಡದಂತೆ ಪೊಲೀಸರಿಗೆ ಸೂಚನೆ. ರೈಲುಗಳ ಮೂಲಕ ಹೊರ ರಾಜ್ಯಗಳಿಗೆ ಹಣ್ಣು ತರಕಾರಿ ಸಾಗಾಟ. ತರಕಾರಿ ಹಣ್ಣುಗಳನ್ನು ಹೆಚ್ಚುವರಿಯಾಗಿ ಖರೀದಿಸಲು ಹಾಪ್ಕಾಮ್ಸ್ಗೆ ಆದೇಶ. ಟೊಮೆಟೊ ಕೆಚಪ್, ಅಕ್ಕಿ ಗಿರಣಿ, ತೊಗರಿ ಮಿಲ್ ಮತ್ತು ರಾಜ್ಯಾದ್ಯಂತ 27 ರೇಷ್ಮೆ ಮಾರುಕಟ್ಟೆಗಳನ್ನು ತೆರೆಯಲು ಸೂಚನೆ. ವಿಜಯಪುರ, ಬಾಗಲಕೋಟೆ ಹಾಗೂ ಹುಮ್ನಾಬಾದ್ಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಉಪಯೋಗಿಸಲು ಬಾಡಿಗೆ ಶುಲ್ಕ ಇರುವುದಿಲ್ಲ. ಮಾರುಕಟ್ಟೆಗೆ ತಾವು ಬೆಳೆದ ಉತ್ಪನ್ನಗಳನ್ನು ಸಾಗಿಸಲಾಗದೆ ಏನು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದು. ಸೊ ಅದರಿಂದ ಈ ವಿನಾಕಾರಣ ಏನು ತೊಂದರೆ ಕೊಡ್ತಾ ಇದ್ರು ಅದು ತಪ್ಪುತ್ತೆ. ಶ್ರೀಸಾಮಾನ್ಯನಿಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನ ತಡೆಯೋ ಪ್ರಶ್ನೆ ಉದ್ಭವ ಆಗೋದಿಲ್ಲ.
ಆ ರೀತಿ ತಡೆಯುವಂತ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕ್ರಮವನ್ನು ತಗೊಳ್ಳುವಂತ ಎಚ್ಚರಿಕೆಯನ್ನು ಸರ್ ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ಕೋವಿಡ್-19 ಆತಂಕ ಬೇಡ, ವ್ಯವಹಾರ ಸಮಯದಲ್ಲಿ ಸಾಮಾಜಿಕ ಅಂತರವಿರಲಿ. ವೈರಸ್ ಸೋಂಕು ಜಗತ್ತಲ್ಲಿ ಎಲ್ಲಾ ಕಡೆನೂ ದೇಶದಲ್ಲಿ ಹರಡ್ತಾ ಇದೆ. ಈ ವೈರಸ್ ಅನ್ನ ನಿವಾರಣೆ ಮಾಡೋದಕ್ಕೆ ಯಾವ ತರವಾದ ಲಸಿಕೆನೋ ಅಥವಾ ಔಷಧಿ ಅಂದ್ರೆ ವ್ಯಾಕ್ಸಿನ್ ಯಾವ್ದು ಇನ್ನೂ ಕಂಡಿಡಿದಿಲ್ಲ. ಇದರಿಂದ ಹೊರಗೆ ಬರೋದು ಹೇಗೆ ಅಂದ್ರೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಾವೇನ್ ಕರಿತೀವಿ. ಈ ವಿಷಯಕ್ಕಾಗಿ ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸರ್ಕಾರದ ವತಿಯಿಂದ ಏನೇನು ಡಿಸಿಷನ್ ತಗೊಂತಾರೋ ಅದನ್ನೆಲ್ಲ ಫಾಲೋ ಮಾಡೋದು ತುಂಬಾ ಮುಖ್ಯ. ಮುಖ್ಯವಾಗಿ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ ಅಂದ್ರೆ ನಾವು ಈ ವೈರಸ್ ಇಂದ ಹೊರಗಿರ್ಬೇಕಾದ್ರೆ ನಾವು ಮನೇಲಿರ್ಬೇಕು. ಸೊ ಎಲ್ಲರೂ ಹುಷಾರಾಗಿರಿ, ಹೆಲ್ತಿಯಾಗಿರಿ, ಮನೆಯಲ್ಲಿರಿ. ಆದಷ್ಟು ಬೇಗ ಈ ಕೊರೋನಾ ವೈರಸ್ ಸೋಂಕಿನಿಂದ ಆಚೆ ನಾವು ಬರಲೇಬೇಕು. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡುಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಇನ್ನು ದೇಶಾದ್ಯಂತ ಕೂಡ ಕೊರೋನಾ ತನ್ನ ಬಲೆಯನ್ನ ಬೀಸಿರುವಂಥದ್ದು. ಆರಂಭದಲ್ಲಿ ಸುಮಾರು 150 ದೇಶಗಳಲ್ಲಿ ಕಾಣಿಸಿಕೊಂಡಿತ್ತು ಮಹಾಮಾರಿ ಸೋಂಕು. ಆದರೆ ಈಗ 200ಕ್ಕೂ ಅಧಿಕ ದೇಶಗಳನ್ನು ವ್ಯಾಪಿಸಿ ಬಿಟ್ಟಿದೆ, ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಅಂದರೆ ಇಡೀ ವಿಶ್ವವೇ ಈಗ ಕೊರೋನಾ ಕಬಂಧ ಬಾಹುಗಳ ಒಳಗೆ ಸಿಲುಕಿಬಿಟ್ಟು ನಲುಗ್ತಾ ಇದೆ. ಈಗಾಗಲೇ ಸೋಂಕಿತರ ಸಂಖ್ಯೆ 21 ಲಕ್ಷಕ್ಕೆ ಏರಿಕೆಯಾಗಿದೆ ಪ್ರಪಂಚದಾದ್ಯಂತ. ವಿಶ್ವವನ್ನೇ ಈಗ ಬೆಚ್ಚಿ ಬೀಳಿಸ್ತಾ ಇದೆ ಕೊರೋನಾ ತೀವ್ರತೆ. ಸೋಂಕಿತರ ಸಂಖ್ಯೆ 21.5 ಲಕ್ಷವನ್ನ ದಾಟಿ ಬಿಟ್ಟಿದೆ. ಸಾವಿನ ಸಂಖ್ಯೆ 1,43,844ಕ್ಕೆ ಏರಿಕೆಯಾಗಿದೆ. 200ಕ್ಕೂ ಹೆಚ್ಚು ದೇಶಗಳನ್ನು ವ್ಯಾಪಿಸಿ ಸಾವಿನ ಬಲೆ ಬೀಸಿದೆ ಮಹಾಮಾರಿ ಕೊರೋನಾ. ನಿನ್ನೆ ರಾತ್ರಿ ವೇಳೆಗೆ ವಿಶ್ವದಾದ್ಯಂತ 21.5 ಲಕ್ಷಕ್ಕೂ ಅಧಿಕ ಮಂದಿ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ವಿವಿಧ ದೇಶಗಳ ಅಂಕಿಅಂಶಗಳ ಪ್ರಕಾರ ದೃಢಪಟ್ಟಿದೆ. ವಿಶ್ವದೆಲ್ಲೆಡೆ 1,43,844 ಮಂದಿ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಈ ಪೈಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತಪಟ್ಟಿರುವಂಥದ್ದು ಅಮೆರಿಕಾದ ಪ್ರಜೆಗಳು. ವಿಶ್ವದ ಬಲಾಢ್ಯ ರಾಷ್ಟ್ರ ಅಂತ ಕರೆಸಿಕೊಳ್ತಾ ಇರುವಂತಹ ಅಮೆರಿಕ ಈಗ ತತ್ತರಿಸಿ ಹೋಗಿರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ.
ಅಮೆರಿಕಾದಲ್ಲಿ 6,67,801, ಸ್ಪೇನ್ನಲ್ಲಿ 1,84,948, ಇಟಲಿಯಲ್ಲಿ 1,68,941 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ. ಇನ್ನು ಜರ್ಮನಿಯಲ್ಲಿ 1,37,698 ಮಂದಿ ಸೋಂಕಿಗೆ ತುತ್ತಾಗಿದ್ದರೆ ಫ್ರಾನ್ಸ್ನಲ್ಲಿ 1,47,091 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಇನ್ನು ಬಲಿಯಾದವರ ಸಂಖ್ಯೆಯನ್ನು ಗಮನಿಸಿದರೆ ಇಟಲಿಯಲ್ಲಿ 22,170 ಮಂದಿ ಬಲಿಯಾಗಿದ್ದಾರೆ, ಸ್ಪೇನ್ನಲ್ಲಿ 19,315 ಮಂದಿ ಬಲಿಯಾಗಿದ್ದಾರೆ, ಫ್ರಾನ್ಸ್ನಲ್ಲಿ 17,941, ಯುಕೆಯಲ್ಲಿ 13,759 ಮಂದಿ ಕೊರೋನಾ ಮಹಾಮಾರಿಯಿಂದಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಉಡುಪಿಯ ಮಣಿಪಾಲದಲ್ಲಿ ನಡೆದಿದೆ. ಮಾರುತಿ ಸ್ವಿಫ್ಟ್ ಡಿಸೈರ್ ಕಾರು ಬೆಂಕಿಗೆ ಈಗ ತುತ್ತಾಗಿದೆ. ಭಾಗೀರಥಿ ಎಂಬವರಿಗೆ ಸೇರಿದಂತಹ ಕಾರು ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ತೆರಳುತ್ತಾ ಇದ್ದಂತಹ ವೇಳೆ ಈ ಒಂದು ಘಟನೆ ನಡೆದಿದೆ. ಮೂಲತಃ ಉಡುಪಿಯ ಬನ್ನಂಜೆಯ ನಿವಾಸಿ ಭಾಗೀರಥಿಯವರು ಕಾರ್ನಲ್ಲಿ ತೆರಳುತ್ತಾ ಇದ್ರು ಉಡುಪಿ ಕೆಎಂಸಿಗೆ ಅಂತ. ಈ ಸಂದರ್ಭದಲ್ಲಿ ಕಾರು ಏಕಾಏಕಿ ಬೆಂಕಿಗೆ ತುತ್ತಾಗಿದೆ. ಇನ್ನು ಇದಕ್ಕೆ ಶಾರ್ಟ್ ಸರ್ಕ್ಯೂಟ್ ಇರಬಹುದು ಎನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಕೆಎಂಸಿ ಮಣಿಪಾಲ ಆಸ್ಪತ್ರೆಯ ಫೈರ್ ಇಂಜಿನ್ ಆಗಮಿಸಿ ಈಗ ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನ ಮಾಡಿದೆ. ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ಈಗ ದಾಖಲಾಗಿದೆ. ಕಾರು ಏಕಾಏಕಿ ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ನಡೆದಿರುವಂತದ್ದು. ಚಲಿಸ್ತಾ ಇದ್ದಂತಹ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತ್ತು. ಇನ್ನು ಬೇಸಿಗೆ ಸಂದರ್ಭದಲ್ಲಿ ನಾವು ಗಮನಿಸಬಹುದು ಈ ರೀತಿ ಅನೇಕ ಪ್ರಕರಣಗಳು ವರದಿಯಾಗ್ತಾ ಇರುವಂತದ್ದು. ಇದೀಗ ಉಡುಪಿ ಮಣಿಪಾಲದಲ್ಲಿ ನಡೆದಿರುವಂತಹ ಘಟನೆ. ಕೆಎಂಸಿಗೆ ಹೋಗ್ತಾ ಇದ್ದಂತಹ ಮಹಿಳೆಯ ಕಾರು ಬೆಂಕಿಗೆ ತುತ್ತಾಗಿದೆ. ಶಾರ್ಟ್ ಸರ್ಕ್ಯೂಟ್ ಇದಕ್ಕೆ ಕಾರಣ ಇರಬಹುದು ಎನ್ನುವಂತಹ ಅನುಮಾನಗಳು ಕೂಡ ಈ ನಿಟ್ಟಿನಲ್ಲಿ ಈಗ ವ್ಯಕ್ತವಾಗ್ತಾ ಇದೆ. ನಾಯಿಪ ಬಂಡೆ ಉಳ್ಳೆ ಬುಟ್ಟದ ಬಂಡೆ ಐತು ಉಳ್ಳೆ ನಾಯಿಪ ಪೋಯಂತಿಲ್ಲ ಬುಟ್ಟದ ರಿಟರ್ನ್ ಬಂಡೆ ಉಳ್ಳೆ ತೆಲ್ಲ ಪೊಲೀಸರು ಚೆಲ್ಲವ ಉಡುಪಿ ತೆಲ್ಲ ಕಾರ್ ಬಿಡ್ತೆ ಬಂಡೆ ಓಮ್ನಿ ಬಿಡ್ತೆ ಬಂಡೆ ನಾ ಈಗ ಓಮ್ನಿಲಿ ಬಿಟ್ಟು ಬಂಡೆ ರಪ್ಪ ಇರ್ಪಟ್ರ ಹಾಂ ಓಕೆ ಓಕೆ ಹಾಂ ಹಾಂ ಹಾಂ
ನಾಯಿಪ ಬಂಡೆ ಉಳ್ಳೆ ಬುಟ್ಟದ ಬಂಡೆ ಐತು ಉಳ್ಳೆ ನಾಯಿಪ ಪೋಯಂತಿಲ್ಲ ಬುಟ್ಟದ ರಿಟರ್ನ್ ಬಂಡೆ ಉಳ್ಳೆ ತೆಲ್ಲ ಪೊಲೀಸರು ಚೆಲ್ಲವ ಉಡುಪಿ ತೆಲ್ಲ ಕಾರ್ ಬಿಡ್ತೇ ಬಂಡೆ ಓಮ್ನಿ ಬಿಡ್ತೇ ಬಂಡೆ ನಾ ಈಗ ಓಮ್ನಿಲಿ ಬಿಟ್ಟು ಬಂಡೆ ರಪ್ಪ ಇರ್ಪಟ್ರ ಹಾಂ ಓಕೆ ಓಕೆ ಹಾಂ 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 ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಹಲೋ ಸಂತೋಷ್. ಹಲೋ. ಎಸ್, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಏನು ಘಟನೆಗೆ ನಿಖರ ಕಾರಣ ಅನ್ನುವಂಥದ್ದು? ಈಗ ಭಗೀರಥಿ ಎನ್ನುವರು ಉಡುಪಿಯ ಬನ್ನಂಜೆ ನಿವಾಸಿಯಾಗಿದ್ದು ಅವರು ಮಣಿಪಾಲ್ KMCಗೆ ತೆರಳ್ತಾ ಇದ್ರು ಇವತ್ತು ಬೆಳಿಗ್ಗೆ. ಈ ಸಂದರ್ಭದಲ್ಲಿ ಸ್ಟೇಷನ್ ಹತ್ರ ಮಣಿಪಾಲ್ ಸ್ಟೇಷನ್ ಸ್ವಲ್ಪ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ಕಾರಿಗೆ ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ನಿಂದ ಹೊಗೆ ಕಾಣಿಸಿಕೊಂಡಿದೆ. ಈ ತಕ್ಷಣ ಅವರು ಕಾರಿಂದ ಇಳಿದಿದ್ದು ಆ ಸಂದರ್ಭದಲ್ಲಿ ಕಾರಿಗೆ ಬೆಂಕಿ ಹತ್ತಿಕೊಂಡು ಉರಿದು ಹೋಗಿರುವಂಥದ್ದು. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರು ಸಂಪೂರ್ಣವಾಗಿ ಭಸ್ಮವಾಗಿದೆ. ಸ್ಥಳಕ್ಕೆ ಮಣಿಪಾಲದ ಅಗ್ನಿಶಾಮಕ ದಳ ಬಂದು ಬೆಂಕಿ ನಂದಿಸಿದ್ರು ಕೂಡ ಭಾಗಶಃ ಇನ್ನು ಕಾರು ಸುಟ್ಟೋಗಿದೆ. ಸ್ವಿಫ್ಟ್ ಡಿಸೈರ್ ಕಾರು ಇದಾಗಿದ್ದು ಈ ಬಗ್ಗೆ ಮಣಿಪಾಲದ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಅವರು ಬೆಳಿಗ್ಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅವರಿಗೂ ತಿಳಿಯದೆ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಒಂದು ಕಾರಿಗೆ ಬೆಂಕಿ ಹತ್ತಿಕೊಂಡಿದೆ. ಅವರು ಮಣಿಪಾಲಕ್ಕೆ ಆಸ್ಪತ್ರೆಗೆ ತೆರಳಿ ವಾಪಸ್ ಬರ್ಬೇಕಿತ್ತು, ಆದ್ರೆ ಹೋಗುವಾಗಲೇ ಈ ಒಂದು ಘಟನೆ ನಡೆದಿದೆ. ಅದೃಷ್ಟವಶಾತ್ ಅವರು ಏನೋ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಉಳ್ಳಾಲದ ನೇತ್ರಾವತಿ ಸೇತುವೆ ಬಳಿಯಿಂದ ನಾಪತ್ತೆಯಾಗಿದ್ದಂತಹ ವ್ಯಕ್ತಿಯ ಮೃತದೇಹ ಈಗ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಸೋಮೇಶ್ವರ ಕೊಲ್ಯದ ನಿವಾಸಿ ವಿಕ್ರಮ್ ಗಟ್ಟಿ ಎನ್ನುವವರು ನಾಪತ್ತೆಯಾದ ಕುರಿತು ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅವರಿಗೆ ಸೇರಿದಂತಹ ಕಾರು ಜಪ್ಪಿನಮಗೂರು ನೇತ್ರಾವತಿ ಸೇತುವೆಯ ಬಳಿ ಪತ್ತೆಯಾಗಿತ್ತು. ಅಂದರೆ ಕೊಲ್ಯದ ಬಳಿ ವಾಹನಗಳ BD ವರ್ಕ್ಸ್ನ ಗ್ಯಾರೇಜನ್ನು ಹೊಂದಿದಂತಹ ವಿಕ್ರಮ್ ಅವರು ಮನೆಯಲ್ಲೇ ಇದ್ದರು. ಗುರುವಾರ ರಾತ್ರಿ ಸುಮಾರು 9 ಗಂಟೆಯ ವೇಳೆಗೆ ಮನೆಯಿಂದ ಹೊರಗಡೆ ಬಂದಿದ್ರು. ಅಂದರೆ ಕಾರಿನ ಬ್ಯಾಟರಿಯನ್ನು ರಿಚಾರ್ಜ್ ಮಾಡ್ಕೊಂಡು ಬರ್ತೇನೆ ಅಂತ ಕೊಣಾಜೆ ಪದವಿಗೆ ಹೋಗಿದ್ರು. ಅಲ್ಲಿಂದ ನಾಪತ್ತೆಯಾಗಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಇನ್ನು ಇವರು ತೆರಳಿದಂತಹ ಕಾರು ನೇತ್ರಾವತಿ ಸೇತುವೆ ಬಳಿ ಪತ್ತೆಯಾಗಿದ್ದು ಬಾಗಿಲು ತೆರೆದಿತ್ತು. ಜೊತೆಗೆ ಅಂದರೆ ಆ ಡೋರ್ ಓಪನ್ ಆದಾಗ ಏನು ಒಳಗಿನ ಲೈಟ್ ಆನ್ ಆಗುತ್ತೆ, ಅದು ಆನ್ ಆದಂತಹ ಪರಿಸ್ಥಿತಿಯಲ್ಲೇ ಕೂಡ ಇತ್ತು. ಜೊತೆಗೆ ಇಂಜಿನ್ ಕೂಡ ಆನ್ ಆಗಿತ್ತು ಅನ್ನುವಂಥದ್ದು. ಇನ್ನು ಪೊಲೀಸರು ಆಗಮಿಸಿ ಪರಿಶೀಲಿಸಿದಾಗ ವಿಕ್ರಮ್ ಅವರಿಗೆ ಸೇರಿದಂತಹ ಬ್ಯಾಂಕಿನ ಪಾಸ್ಬುಕ್ ಇರಬಹುದು, ಜೊತೆಗೆ ದಾಖಲೆ ಪತ್ರಗಳು, ಪಾನ್ ಕಾರ್ಡ್ಗಳು ಎಲ್ಲವೂ ಕೂಡ ಪತ್ತೆಯಾಗಿತ್ತು. ಈ ಆಧಾರದ ಮೇಲೆ
ಆತನ ಮನೆಯವರನ್ನ ಸಂಪರ್ಕಿಸಿ ಶೋಧ ಕಾರ್ಯ ಆರಂಭಗೊಂಡಿತ್ತು. ಕಳೆದ 2 ದಿನಗಳಿಂದ ಹುಡುಕಾಟ ನಡೀತಾ ಇತ್ತು. ಇದೀಗ ಅವರ ಮೃತದೇಹ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಮೃತದೇಹವನ್ನು ಈಗ ಮರಣೋತ್ತರ ಪರೀಕ್ಷೆಗಾಗಿ ಕೂಡ ಪೊಲೀಸರು ಕಳುಹಿಸಿ ಕೊಟ್ಟಿದ್ದಾರೆ. ಇದೊಂದು ಆತ್ಮಹತ್ಯೆ ಆಗಿರಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ನೇತ್ರಾವತಿ ಸೇತುವೆ ಸೂಸೈಡ್ ಸ್ಪಾಟ್ ಆಗ್ತಾ ಇದೆ ಎನ್ನುವಂತಹ ಅನುಮಾನಗಳು ಬಹಳಷ್ಟು ಕೇಳಿ ಬರ್ತಾ ಇರುವಂಥದ್ದು. ಯಾವಾಗ ಉದ್ಯಮಿ ಕಾಫಿ ನಾಡಿನ ದೊರೆ ಸಿದ್ಧಾರ್ಥ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಆವತ್ತಿನಿಂದಲೇ ಅಂದರೆ ಅದಕ್ಕಿಂತ ಮುಂಚೆ ಕೂಡ ಪ್ರಕರಣಗಳು ನಡೀತಾ ಇತ್ತು. ಸಿದ್ಧಾರ್ಥ ಅವರ ಆತ್ಮಹತ್ಯೆ ಪ್ರಕರಣ ಏನಿದೆ ಅದು ಇಡೀ ರಾಜ್ಯದಲ್ಲೇ ಸಂಚಲನವನ್ನು ಉಂಟು ಮಾಡಿತ್ತು. ನೇತ್ರಾವತಿ ಆ ಬಳಿಕ ಕೂಡ 2-3 ಪ್ರಕರಣಗಳು ಆತ್ಮಹತ್ಯೆ ಪ್ರಕರಣಗಳು ನಡೆದಿರುವಂಥದ್ದು. ನೇತ್ರಾವತಿ ಸೇತುವೆಯಿಂದ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಅಲ್ಲಿಗೆ ಒಂದು ತಡೆಬೇಲಿ ನಿರ್ಮಾಣ ಆಗಬೇಕು, ಜೊತೆಗೆ CCTV ವ್ಯವಸ್ಥೆ ಆಗಬೇಕು, ಭದ್ರತೆಗಾಗಿ ಅಲ್ಲಿ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಬೇಕು ಎನ್ನುವಂತಹ ಒಂದು ಆಗ್ರಹಗಳು ವ್ಯಕ್ತವಾಗ್ತಾ ಇತ್ತು. ಆದರೆ ಅದು ಯಾವುದು ಕೂಡ ಇದುವರೆಗೆ ಕಾರ್ಯಗತಗೊಂಡಿಲ್ಲ ಅನ್ನುವಂಥದ್ದನ್ನು ನಾವು ನೋಡಬಹುದು. ಇದೀಗ ಮತ್ತೊಂದು ಜೀವ ಬಲಿಯಾಗಿದೆ. ಬಹುಶಃ ಅಲ್ಲಿ ತಡೆಬೇಲಿ CC ಕ್ಯಾಮೆರಾ ಅಥವಾ ಅಲ್ಲಿ ಒಂದು ಸಿಬ್ಬಂದಿಗಳು ನೇಮಕ ಆಗಿದ್ದಿದ್ರೆ ಈ ರೀತಿಯ ಪ್ರಕರಣಗಳಿಗೆ ಬ್ರೇಕ್ ಹಾಕಬಹುದಾಗಿತ್ತು ಅನ್ನುವಂತಹ ಅಭಿಪ್ರಾಯ ಈಗ ಕೇಳಿ ಬರ್ತಾ ಇದೆ. ಇದಿಷ್ಟು ಇಂದು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.